ವೀಕ್ಷಕರ ನಮಸ್ಕಾರ. ಆಹಾರ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ದೇಹದಲ್ಲಿ 60% 75% ಇರುವಂಥದ್ದು ನೀರಿನ ಅಂಶ. ನಾವು ತಗೊಳ್ಳುವಂತಹ ನೀರು, ಆಹಾರ ಬೇಕಾದರೆ ತಿನ್ನುವಂಥದ್ದು ಹೆಚ್ಚು ಕಮ್ಮಿ ಆದರೂ ಕೂಡ ನೀರಿನ ಅಂಶ ದೇಹದಲ್ಲಿ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ನಾವು ನೀರು ಕುಡಿಯುವಂಥದ್ರಲ್ಲಿ ಇರುವಂಥ ಮಿನರಲ್ಸ್ ಬಗ್ಗೆ, ಯಾವ ರೀತಿ ನಾವು ನೀರು ಕುಡಿಬೇಕು ಅಂದರೆ ಸ್ಪಷ್ಟವಾದ ಮಾಹಿತಿ ಇರೋದಿಲ್ಲ. ಕೆಲವರು ಜಾಸ್ತಿ ನೀರು ಕುಡಿತಾರೆ, ಕೆಲವರು ಕಡಿಮೆ ಕುಡಿತಾರೆ, ಕೆಲವರು ನೀರು ಕುಡಿಯೋದ್ರೆ ಜಾಸ್ತಿ ಕುಡಿದ್ರೆ ಸಮಸ್ಯೆ ಬರ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ನಾವು ನೀರು ಕುಡಿಯುವುದಕ್ಕೆ ಉಪಯೋಗ ಮಾಡುವಂತಹ ಪಾತ್ರೆಗಳ ಬಗ್ಗೆ, ಪ್ಲಾಸ್ಟಿಕ್ ಉಪಯೋಗ ಮಾಡಬೇಕಾ ಅಥವಾ ಮಣ್ಣಿನ ಪಾತ್ರೆ ಉಪಯೋಗ ಮಾಡಬೇಕಾ, ಈ ರೀತಿಯ ಒಂದಷ್ಟು ಸಂಶಯಗಳು ನಮ್ಮ ಜೊತೆಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಈಸಿ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಅಧೀಕ್ಷಕರಾಗಿರುವಂತಹ ಡಾಕ್ಟರ್ ರವಿಗಣೇಶ್ ಮೊಗ್ರಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾವು ಬೇರೆ ಆಹಾರಗಳ ಬಗ್ಗೆ ಎಲ್ಲ ಮಾತಾಡಿದ್ದೇವೆ. ಈಗ ನೀರು, ನಾವು ದಿನಕ್ಕೆ ಕುಡಿಯುವ ನೀರು ಎಷ್ಟು ಮುಖ್ಯ ಅಂದರೆ ಎಷ್ಟು ಲೀಟ್ರ್ ಕುಡಿಬೇಕು? ಕೆಲವರು 3 ಲೀಟ್ರ್ ಹೇಳ್ತಾರೆ, ಕೆಲವರು 4 ಲೀಟ್ರ್ ಹೇಳ್ತಾರೆ. ಅದೇ ರೀತಿ ಕೆಲವರು ಬೆಳಗ್ಗೆ ಎದ್ದ ಕೂಡಲೇ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಅದು ಎಷ್ಟು ಮುಖ್ಯ ಅಂತ ಹೇಳುವಂಥದ್ದು ನೋಡಿ, ಆಯುರ್ವೇದದಲ್ಲಿ ಹೇಳ್ತಾರೆ ನೀರಿನ ಬಗ್ಗೆ ಹೇಳುವಾಗ, ಪಾನೀಯಂ ಪ್ರಾಣಿನಾಂ ಪ್ರಾಣಃ ಅಂತ ಹೇಳಿ, ವಾಟರ್ ಈಸ್ ದ ಲೈಫ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳಿ. ನೀರಿಲ್ಲದೆ ಜೀವನ ಇಲ್ಲ. ಹಾಗಿರುವಾಗ ನೀವು ಹೇಳಿದಾಗೆ ತುಂಬ ಜನರಿಗೆ ಈ ವಿಷಯದಲ್ಲಿ ಕನ್ಫ್ಯೂಷನ್ಸ್ ಇದೆ. ಕೆಲವರು ದಿನಕ್ಕೆ 2 ಲೀಟ್ರು, ಕೆಲವರು 3 ಲೀಟ್ರು, ಕೆಲವರು 4 ಲೀಟ್ರು, ಬೆಳಿಗ್ಗೆ ಎದ್ದ ಕೂಡಲೇ ಚೆಂಬುಗಟ್ಟಲೆ ನೀರು ಕುಡಿಯೋರು ನಮ್ಮ ಎದುರು ಇದ್ದಾರೆ. ಹೇಳ್ತಾರೆ, ಖುಷಿಯಿಂದ ಹೇಳ್ತಾರೆ, ನಾನು ಬೆಳಿಗ್ಗೆ ಎದ್ದು 2 ಲೀಟ್ರ್ ನೀರು ಕುಡಿತೇನೆ ಅಂತ ಹೇಳೋರು ಇದ್ದಾರೆ. ನಾವು ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂಥೇಳಿ ಹೇಳಿದಾಗ, ಒಬ್ಬ ಮನುಷ್ಯ ಹಸಿದಾಗ ಊಟ ಮಾಡಬೇಕು, ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ನಾವು ಕೆಲವೊಂದು ಸರಿ ಹಸಿವಿದ್ದಾಗ ನೀರು ಕುಡಿತೇವೆ, ಬಾಯಾರಿಕೆ ಆದಾಗ ಊಟ ಮಾಡ್ತೇವೆ. ಹಾಗೂ ಆಗಬಾರ್ದು. ಹಸಿದಾಗ ನಾವು ಊಟ ಮಾಡಬೇಕು, ಬಾಯಾರಿಕೆ ಆದಾಗ ನೀರು ಕುಡಿಯುವಂಥದ್ದು ಸರಿಯಾದ ಕ್ರಮ. ಸೊ ನಮ್ಮ ದೇಹಕ್ಕೆ ನಮಗೆ ಎಷ್ಟು ನೀರು ಬೇಕು ಅಂತ ದೇಹವೇ ಹೇಳ್ತದೆ. ನಾವು ಬಾಯಾರಿಕೆ ಆದಾಗ ನಮಗೆ ದೇಹ ಅದಕ್ಕೆ ಸೂಚನೆಯನ್ನು ಕೊಡ್ತದೆ. ನಿಮಗೆ ಗಂಟ್ಲಾಗ್ಬೋದು, ನಿಮಗೆ ಬಾಯಾರಿಕೆ ಆಗ್ತಾ ಇರ್ಬೋದು ಅವಾಗವಾಗ ಅಲ್ವಾ, ಸುಸ್ತಾಗ್ಬೋದು, ಆಗ ನಿಮಗೆ ನೀರು ಬೇಕು ಅಂತ ಅನಿಸುತ್ತೆ, ಆಗ ನೀವು ನೀರು ಕುಡಿತೀರಿ. ಇದು ಸಾಮಾನ್ಯ ಒಂದು ದೇಹದ ನೀರಿನ ಬಗ್ಗೆ ಇರುವಂತಹ ಒಂದು ಪ್ರತಿಕ್ರಿಯೆ. ಸೊ ಹೀಗೆ ನೋಡ್ಲಿಕ್ಕೆ ಹೋದಾಗ ಆಯುರ್ವೇದದಲ್ಲಿ ಭಾವಪ್ರಕಾಶದಲ್ಲಿ ಬೆಳಗಿನ ಜಾವ, ಸೂರ್ಯ ಉದಯ ಆಗುವ ಮುಂಚೆ ಮತ್ತು ಆಗುವಂತಹ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಬೋದು ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲೂ ಇದರ ಬಗ್ಗೆ ಒಳ್ಳೆಯ ಒಂದು ರೆಫರೆನ್ಸ್ ಇದೆ. 8 ಪ್ರಾಸೃತ ನೀರು ಅಂದರೆ ಸುಮಾರು 800 ml ನೀರು ಒಬ್ಬ ವ್ಯಕ್ತಿ ಕುಡಿಬೋದು ಅಂತೇಳಿ ಹೇಳಿದ್ದಾರೆ. ಹೀಗೆ ನೀರು ಕುಡಿಯೋದರಿಂದ ಅವನು ದೀರ್ಘಾಯುಷ್ಯ ಆಗ್ತಾನೆ, ಯಾವುದೇ ರೋಗ ರುಜಿನ ಅವನಿಗೆ ಬಾಧಿಸುವುದಿಲ್ಲ ಅಂಥೇಳಿ ಹೇಳಿದ್ದಾರೆ. ಮತ್ತು ನಾವಿರುವಂತಹ ಊರು ತುಂಬ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ. ಈಗ ಮಂಗಳೂರು ತಗೊಂಡ್ರೆ ಇದು ಕರಾವಳಿ ಪ್ರದೇಶ. ಇಲ್ಲಿ ನಮಗೆ ನೀರಿನ ಅಗತ್ಯತೆ ಜಾಸ್ತಿ, ಯಾಕೆಂದರೆ ಹ್ಯೂಮಿಡ್ ವೆದರಿಂದಾಗಿ ನಾವು ಜಾಸ್ತಿ ಬೆವರ್ತೇವೆ. ಅದೇ ನೀವು ಕೆಲವು ಮಡಿಕೇರಿಗೆ ಹೋದರೆ ಅಲ್ಲಿ ಬೆವರುದು ಕಡಿಮೆ, ಆಗ ನೀರಿನ ಅಂಶ ಕಡಿಮೆ ಸಾಕಾಗ್ತದೆ. ಮತ್ತು ನಮ್ಮ ವಯಸ್ಸಿನ ಅನುಸಾರವಾಗಿ ನೀರಿನ ಅಂಶ ದೇಹಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬೇಕಾಗ್ತದೆ. ಅದಲ್ಲದೆ ಪ್ರೆಗ್ನೆಂಟ್ ಲೇಡೀಸ್, ಅವರಿಗೆ ನೀರಿನ ಅಗತ್ಯತೆ ಜಾಸ್ತಿ ಇರ್ತದೆ. ಬ್ರೆಸ್ಟ್ ಫೀಡಿಂಗ್, ಹಾಲು ಉಣಿಸುವಂತಹ ತಾಯಿಗೂ ನೀರಿನ ಅಂಶ ಜಾಸ್ತಿ ಬೇಕಾಗ್ತದೆ. ಮತ್ತು ಅದಲ್ಲದೆ ಮಾಡರ್ನ್ ವೇಯಲ್ಲಿ ನೋಡ್ಲಿಕ್ಕೆ ಹೋದರೆ US ಅಕಾಡೆಮಿ ಫಾರ್ ಮೆಡಿಸಿನ್ ಆ್ಯಂಡ್ ಎಂಜಿನಿಯರಿಂಗ್ ಅವರು ಹೇಳ್ತಾರೆ 3.7 ಲೀಟರ್ನಷ್ಟು ನೀರು ಒಬ್ಬ ಗಂಡಸಿಗೆ ಒಂದು ದಿನಕ್ಕೆ ಅಗತ್ಯ ಇದೆ ಅಂತ ಹೇಳಿ. ಅದೇ ಲೇಡೀಸಿಗೆ 2.7 ಲೀಟರ್ಸ್, 2.7 ಲೀಟರ್ನಷ್ಟು ನೀರು ಒಬ್ಬರು ಲೇಡಿಗೆ ಅಗತ್ಯ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಇಂಟರ್ನ್ಯಾಷನಲ್ ಮೆಡಿಸಿನ್ ಅವರು ಹೇಳ್ತಾರೆ ಈ 3 ಲೀಟರ್ ನೀರು ಗಂಡಸರಿಗೆ, 2 ಲೀಟರ್ ಹೆಂಗಸರಿಗೆ ಅಂತೇಳಿ ಹೇಳ್ತಾರೆ. ಅದೇ ಹೇಳುವಂಥದ್ದು ಇಡೀ ದಿನದ ಅವಶ್ಯಕತೆಯ ಅನುಸಾರವಾಗಿ. ಅಂದರೆ ಅದು ನಿಮ್ಮ ಜ್ಯೂಸಿನ ರೂಪದಲ್ಲಿರ್ಬೋದು, ನೀರಿನ ರೂಪದಲ್ಲಿರ್ಬೋದು, ಅಥವಾ ತರಕಾರಿಯಲ್ಲಿ ಇರುವಂತಹ ನೀರಿನ ಅಂಶ ರೂಪ ಇರ್ಬೋದು. ನಾವೀಗ ಸಾರು, ಸಾಂಬಾರು, ಬೇರೆ ಬೇರೆ ನಾವು ಆಹಾರವನ್ನು ಮಾಡ್ತೇವೆ. ಸೊ ಇದರಲ್ಲೆಲ್ಲ ನೀರಿನ ಅಂಶ ಇರ್ತದೆ. ಸೊ ಇದೆಲ್ಲ ಸೇರಿ ದಿನಕ್ಕೆ ಅಷ್ಟು ನೀರು ಬೇಕಾಗ್ಬೋದು ಅಂತೇಳಿ ಹೇಳ್ತಾರೆ. ನಾವು ನೋಡ್ಬೋದು ಬೇಸಿಗೆಗಾಲದಲ್ಲಿ ತುಂಬ ಜನರಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತದೆ, ಉರಿಮೂತ್ರ ಅಂತ ಹೇಳ್ತಾರೆ.
ಯಾಕೆ ಆಗ್ತದೆ? ಯಾಕೆ ಅಂದರೆ ನಾವು ದೇಹಕ್ಕೆ ಅಗತ್ಯ ಇರುವಷ್ಟು ನೀರು ನಾವು ಕೊಡುವುದಿಲ್ಲ. ಹಾಗಾಗಿ ನಾವು ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಸಹಜ. ಆದರೆ ಬೇಸಿಗೆಗಾಲದಲ್ಲಿ ಬಾಯಾರಿಕೆ ನಮಗೆ ಸ್ವಲ್ಪ ಆದಾಗಲೂ ನಾವು ಸ್ವಲ್ಪ ಜಾಸ್ತಿ ನೀರು ಕುಡಿಯುವಂಥದ್ದು ಒಳ್ಳೆಯದು. ಯಥೇಚ್ಛ ನೀರು ಕುಡಿಯೋದರಿಂದಾಗಿ ಬಾಡಿಯಿಂದ ಎಲ್ಲ ಟಾಕ್ಸಿನ್ಸ್ ಫ್ಲಶ್ ಆಗ್ತದೆ. ಬೆಳಿಗ್ಗೆ ಇನ್ನೊಂದು ವಿಷಯ, ಬೆಳಿಗ್ಗೆ ನೀರು ಕುಡಿಯೋದ್ರಿಂದ ಇನ್ನೊಂದು, ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅಂದರೆ ನಮಗೆ ಬೇಡವಾದಂಥ ಅಂಶಗಳು, ವಿಷಾಂಶಗಳು, ಅದನ್ನು ದೇಹದಿಂದ ಹೊರಹಾಕಲು ನಮ್ಮ ದೇಹ ಈ ಬೆಳಿಗ್ಗೆ ನೀರು ಕುಡಿಯುವಂಥದ್ದು ಹೆಲ್ಪ್ ಮಾಡ್ತದೆ. ಅದಕ್ಕೆ ಫ್ಲಶ್ ಔಟ್ ಅಂತ ಹೇಳ್ತಾರೆ. ಸೊ ಇದು ಒಂದು ಒಳ್ಳೆಯ ಸಂಪ್ರದಾಯ. ಬೆಳಿಗ್ಗೆ ಎದ್ದು ನೀರು ಕುಡಿಯುವಂಥದ್ದು ಯಾವಾಗಲೂ ಒಳ್ಳೆಯ ಸಂಪ್ರದಾಯ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಒಬ್ಬ 4 ಗ್ಲಾಸಿನಷ್ಟು ನೀರು ಬೆಳಿಗ್ಗೆ ಕುಡಿಬೋದು. ಅದು 2 ಲೀಟ್ರ್ 3 ಲೀಟ್ರ್ ಆಗಬೇಕು ಅಂತ ಇಲ್ಲ. ಅದರಿಂದಾಗಿ ಕೆಲವು ಸಮಸ್ಯೆಗಳು ಇದೆ. ಈಗ ಕೆಲವರಿಗೆ ಅಂದರೆ ಈಗ ಬೆಳಗ್ಗೆ ಎದ್ದ ಕೂಡಲೇ ಒಂದು 2 ಲೀಟ್ರ್ ನೀರು ಕುಡದೆ ಅಂದರೆ ಈಗ ಕೆಲವರು ನೀರು ಕಡಿಮೆ ಕುಡಿತಾರೆ ಅಂತ ಹೇಳಿಬಿಟ್ಟು ಕೆಲವು ಸ್ಕೂಲ್ಗಳಲ್ಲಿ ವಾಟರ್ ಬೆಲ್ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು. ಕೆಲವರು ಅತಿಯಾಗಿ ನೀರು ಕುಡಿತಾರೆ. ಅಂದರೆ ಕೆಲವರು ವಾಟರ್ ಕ್ಯಾರಿ ಮಾಡ್ತಾನೆ ಇರ್ತಾರೆ, ದಿನಕ್ಕೆ ಒಂದು 6 ಲೀಟ್ರ್ ಕುಡಿಯಬೇಕು ಅಂತ ಹೇಳಿ. ಸೊ ಅತಿಯಾಗಿ ನೀರು ಕುಡಿದ್ರೆ ಸಮಸ್ಯೆ ಬರ್ತದ ಅಂತ? ಹೌದು, ಸಮಸ್ಯೆ ಬರ್ತದೆ. ಕಿಡ್ನಿಗೆ ತುಂಬ ನೀವು ಎಕ್ಸೆಸ್ ಲೋಡ್ ಕೊಡ್ತೀವಿ. ಕಿಡ್ನಿ ಇದನ್ನೆಲ್ಲ ಫಿಲ್ಟರ್ ಮಾಡಿ ನೀರನ್ನು ಬೇಡವಾದ ಅದರ ಅಂಶವನ್ನು ಹೊರಗೆ ಹಾಕಬೇಕು, ಮೂತ್ರದ ರೂಪದಲ್ಲಿ ಹೊರಗೆ ಹಾಕಬೇಕು ಅಥವಾ ಬೆವರಿನ ರೂಪದಲ್ಲಿ ಹೊರಗೆ ಹಾಕಬೇಕು. ಸೊ ಹಾಗಾಗಿರುವಾಗ ತುಂಬ ಕಿಡ್ನಿಗೆ ಲೋಡ್ ಜಾಸ್ತಿ ಆಗ್ತದೆ. ಈ ಒಂದು ಕಂಡೀಷನನ್ನು ನೀರು ಅತಿಯಾಗಿ ಕುಡಿದಾಗ ಬರುವಂಥ ಕಂಡೀಷನ್ ಹೈಪೋನಿಟ್ರೀಮಿಯಾ ಅಂತ ಹೇಳ್ತೇವೆ. ಹೈಪೋನಿಟ್ರೀಮಿಯಾ ಅಂತ ಹೇಳಿ. ಸೊ ಇದರಲ್ಲಿ ವಾಕರಿಕೆ ಆಗುವಂಥದ್ದು, ಅಂದರೆ ವಾಂತಿ ಬಂದಾಗ ಆಗುವಂಥದ್ದು, ವಾಂತಿ ಆಗುವಂಥದ್ದು ಅಥವಾ ಮೂರ್ಛೆ ಹೋಗುವಂಥದ್ದು, ಅನ್ಕಾನ್ಷಿಯಸ್ ಆಗುವಂಥದ್ದು, ಇಂತಹ ಕೆಲವು ಕಾಂಪ್ಲಿಕೇಶನ್ಸನ್ನು ನಾವು ನೋಡ್ಬೋದು. ಯಾಕೆ ಅಂದರೆ ರಕ್ತದಲ್ಲಿ ಸೋಡಿಯಂನ ಅಂಶ ಕಡಿಮೆ ಆಗ್ತದೆ. ಸೋಡಿಯಂ ಗೆಟ್ಸ್ ಡೈಲ್ಯೂಟೆಡ್ ಇನ್ ಬ್ಲಡ್, ಅಂದರೆ ಡೈಲ್ಯೂಷನ್ ಆಗ್ತದೆ. ಸೊ ಇದರಿಂದಾಗಿ ಹೈಪೋನಿಟ್ರೀಮಿಯಾ ಅಂತ ಹೇಳುವಂಥ ಕಂಡೀಷನ್ ಬರ್ತದೆ. ಹಾಗಾಗಿ ಅತಿಯಾದ ನೀರು ಸೇವನೆ ಒಳ್ಳೆಯದಲ್ಲ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ತಗೊಳ್ಬೇಕು. ಈ ಒಂದು ನೀವು ಹೇಳಿದಂತಹ ಕೆಲವು ಪ್ರಯೋಗಗಳು ಬಂದಿರ್ಬೋದು. ಯಾಕೆಂದರೆ ಮಕ್ಕಳು ನೀರು ಜಾಸ್ತಿ ಕುಡಿಯುವುದಿಲ್ಲ, ಬೆಳಿಗ್ಗೆ ಎದ್ದು ನೀರು ಕುಡಿಯುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿ ಇರುವುದಿಲ್ಲ, ಅವರು ಅದನ್ನು ರೂಪಿಸ್ಕೊಡೋದಿಲ್ಲ. ಅದಕ್ಕಾಗಿ ನೀರು ಕುಡೀರಿ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ತರುವಂಥದ್ದು. ನಾವು ಮತ್ತೆ ಸಾಧಾರಣವಾಗಿ ನಾವು ನೀರು ಕುಡಿಲಿಕ್ಕೆ ನಾವು ಅಭ್ಯಾಸ ಮಾಡಿದರೆ, ಬೆಳಿಗ್ಗೆ ಎದ್ದು ಒಂದು ನೀರು ಕುಡಿಯುವಂಥ ಒಂದು ಅಭ್ಯಾಸ ಆದರೆ ನಮಗದು ಒಂದು 10 ದಿನ ನಾವು ಅಭ್ಯಾಸ ಮಾಡಿದರೆ 11ನೇ ದಿನ ನಾವೇ ನೀರು ಕುಡಿತೇವೆ. ಸೊ ಅದು ನಮಗೊಂದು ಅಭ್ಯಾಸದಲ್ಲಿ ಬರ್ತದೆ. ಸೊ ಆ ಅಭ್ಯಾಸವನ್ನು ಮಾಡಿಕೊಳ್ಳಿಕ್ಕೆ ಬೇಕಾಗಿ ಮಕ್ಕಳಿಗೆ ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಿರ್ಬೋದು. ಹಾಗಾಗಿ ನೀರು ಒಂದು ಹಿತ ಮಿತಿಯಲ್ಲಿ ನಾವು ಕುಡಿಯುವಂಥದ್ದು ಅತಿ ಅಗತ್ಯ. ಹಾಗೆಂತೇಳಿ ಅತಿಯಾಗಿ ಕುಡಿದಾಗ ಅದು ನಮಗೆ ಅದರಿಂದಾಗಿ ಕೆಲವು ನಕಾರಾತ್ಮಕ ಸಮಸ್ಯೆಗಳು ಬರ್ಬೋದು, ಈ ರೋಗಗಳು ಅಥವಾ ಯಾವ್ದಾದ್ರು ಸಮಸ್ಯೆಗಳು ಬರ್ಬೋದು. ಅದು ನಾನೀಗ ಹೇಳಿದಾಗೆ ಹೈಪೋನಿಟ್ರಿಮಿಯಾ ಅನ್ನುವಂಥ ಒಂದು ಕಂಡೀಷನ್ ನಾವು ನೋಡ್ತೇವೆ. ಎಸ್ಪೆಷಲಿ ಸ್ಪೋರ್ಟ್ಸ್ ಪರ್ಸನ್ಸ್, ಅಥ್ಲೀಟ್ಸ್ ಎಲ್ಲ ಅತಿಯಾದ ನೀರು ಕುಡಿದಾಗ ವಾಂತಿ ಮಾಡುವಂಥದ್ದೆಲ್ಲ ನಾವು ಕಂಡಿರ್ಬೋದು. ಸೊ ಈ ರೀತಿಯ ಒಂದು ಸಮಸ್ಯೆಗಳು ನಾವು ಕಾಣ್ಬೋದು. ಈಗ ಇನ್ನೊಂದು ಮುಖ್ಯವಾಗಿ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಅದೊಂದು ತುಂಬ ಕನ್ಫ್ಯೂಷನ್ ಇದೆ. ಅಂದರೆ ನೀವು ಆಹಾರ ಸೇವನೆ ಮಾಡೋ ಮುಂಚೆ ನೀರು ಕುಡೀರಿ ಅಂತ ಸ್ವಲ್ಪ ಜನ, ಆಹಾರ ಸೇವನೆ ಮಾಡಬೇಕಾದ್ರೆ ನೀರು ಕುಡಿಬಾರ್ದು, ಕಡೆಗೆ ಕುಡಿಬೇಕು ಅಂತ. ನಮಗೆ ಹೇಳುವಾಗ ನೀರು ಕುಡಿಯೋದು ಹೇಗಾದರೂ ಕುಡಿಬೋದಲ್ಲ, ಅದು ಲಿಕ್ವಿಡ್ ಅಲ್ವಾ, ತೊಂದರೆ ಇಲ್ಲ ಅಂತ ಹೇಳೋರಿ. ಆದರೆ ಈ ವ್ಯತ್ಯಾಸಗಳು ಏನಾದ್ರು ಬದಲಾವಣೆಗಳಾಗ್ತದಾ? ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ಊಟಕ್ಕಿಂತ ಮುಂಚೆ ಮತ್ತು ಊಟದ ನಂತರ ನೀರು ಕುಡಿಬಾರ್ದು ಅಂತ ಹೇಳಿ. ಊಟದ ಮಧ್ಯೆ ಊಟ ಮಾಡ್ತಾ ಇರುವಾಗ ನಾವು ನೀರನ್ನು ಸೇವಿಸ್ಬೋದು, ಅದಕ್ಕೆ ಎಲೋ ಮಾಡ್ತಾರೆ. ಆದರೆ ಆಹಾರಕ್ಕೆ ಮುಂಚೆ ನೀವು ನೀರು ಕುಡಿದ್ರೆ ನಿಮ್ಮ ಡೈಜೆಸ್ಟಿವ್ ಫೈರ್ ಅಂದರೆ ನಿಮ್ಮ ಏನು ಡೈಜೆಷನ್ ಕೆಪಾಸಿಟಿ ಇದೆ ಅದು ಕಡಿಮೆ ಆಗ್ಬೋದು. ಆಯುರ್ವೇದದಲ್ಲಿ ಮಂದಾಗ್ನಿ ಅಂತ ಹೇಳ್ತೇವೆ, ಅದನ್ನು ಮಂದಾಗ್ನಿ ಬರ್ಬೋದು. ಅಂದರೆ ಜೀರ್ಣಶಕ್ತಿ ಕಡಿಮೆ ಆಗ್ಬೋದು. ಮತ್ತು ನೀವು ತಗೊಳ್ಳುವಂಥ ಆಹಾರದ ಅಂಶ, ಆಹಾರದ ಪ್ರಮಾಣ ಕಡಿಮೆ ಆಗ್ಬೋದು. ಯಾಕೆಂದರೆ ನೀವು ತುಂಬ ಈಗ ಉದಾಹರಣೆಗೆ ನೀವು ಮಧ್ಯಾಹ್ನ ಊಟಕ್ಕೆ ಮುಂಚೆ ತುಂಬ ಹಸಿವಾಗ್ತಾ ಇರ್ತದೆ. ನಾನು ಮೊದಲೇ ಹೇಳಿದೆ, ನೀವು ನೀರು ಕುಡಿಬಾರ್ದು, ಹಸಿದಾಗ ನೀರು ಕುಡಿಬಾರ್ದು, ಊಟ ಮಾಡಬೇಕು ಅಂತೇಳಿ. ನೀವು ತುಂಬ ಒಂದು 5-6 ಗ್ಲಾಸ್ ನೀರು ಕುಡಿದ್ರೆ ನಿಮ್ಮ ಹಸಿ ಹೋಗ್ತದೆ, ಹಸಿವು ಇರುವುದಿಲ್ಲ. ಹಾಗಾಗಿ ಆಹಾರಕ್ಕೆ ಮುಂಚೆ ನೀರು ಕುಡಿದ್ರೆ ಅವ ತುಂಬ ಕ್ಷೀಣ ಆಗ್ತಾನೆ, ಸಪೋರ ಆಗ್ತಾನೆ ಅಂತ ಹೇಳ್ಬೋದು. ಅದೇ ಆಹಾರದ ನಂತರ ಕುಡಿದ್ರೆ ಅವನು ದಪ್ಪ ಆಗಲಿಕ್ಕೆ ಕಾರಣ ಆಗ್ತಾನೆ. ಸೊ ಆಹಾರ ಮಾಡಿದ ನಂತರವೂ ನಾವು ಅತಿಯಾದ ನೀರು ಕುಡಿಬಾರ್ದು, ಅದು ವಿಷವಾಗಿ ದೇಹದಲ್ಲಿ ಒಂದು ಆಗ್ತದೆ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇನ್ನೊಂದು ಮುಖ್ಯವಾಗಿ ವಿಷ ಅಂತ ಆಗುದಿಲ್ಲ, ಆದರೆ ವಿಷದ ರೀತಿಯಲ್ಲಿ ಅದು ಒಂದು ಅದರ ಫಂಕ್ಷನ್ ಅನ್ನು ನಿಭಾಯಿಸ್ತದೆ ಅಂತ, ಅದರ ಕ್ರಿಯೆಯನ್ನು ನಡೆಸ್ತದೆ ಅಂತ ಹೇಳಿದ್ದಾರೆ.
ಇನ್ನೊಂದು ಮುಖ್ಯವಾಗಿ ಸರ್, ಈಗ ನಾವು ನೀರಿನ ಉಪಯೋಗ ಮಾಡುವಂತಹ ಬಾಟಲ್ಗಳು, ನಾವು ತುಂಬ ಪ್ಲಾಸ್ಟಿಕ್ ಬಾಟಲ್ಗಳು, ಅದು ಇವತ್ತಿನ ದಿನಗಳಲ್ಲಿ ತುಂಬ ಕಲರ್ ರೀತಿಯ ಬಾಟ್ಲ್ಗಳಿದೆ. ಅದರಲ್ಲಿ ಗಾಜಿನ ಬಾಟ್ಲು ಬಂದಿದೆ, ಅದೇ ರೀತಿ ಕಾಪರ್ ಬಾಟ್ಲಿ ಇದೆ. ಅದೇ ರೀತಿ ಇವಾಗ ಸ್ಟೀಲ್ ವಿತ್ ಔಟ್ಸೈಡ್ ನಿಮಗೆ ಮಣ್ಣಿನ ಪಾತ್ರೆಯ ಹಾಗೆ ಕೂಡ ಬರ್ತಾ ಉಂಟು. ಸೊ ಇದರಲ್ಲಿ ಯಾವುದು ಒಳ್ಳೆಯದು ಅಂತ ನೋಡಿ. ಈಗ ನೀವು ನೋಡ್ಬೋದು, ಎಲ್ಲಿ ಹೋದ್ರೆ ಈಗ ಮಕ್ಕಳು ಮೊದಲೆಲ್ಲ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ನೀರು ತಗೊಂಡು ಹೋಗ್ತಾ ಇದ್ರು ಶಾಲೆಗೆ ಹೋಗೋ ಮಕ್ಕಳು. ಈಗ ಪೇರೆಂಟ್ಸ್ ಅದನ್ನು ಚೇಂಜ್ ಮಾಡಿ ಸ್ಟೀಲ್ ಬಾಟ್ಲನ್ನು ಕೈಗೆಡಿಸಿದ್ದಾರೆ. ಸ್ಟೀಲ್ ಬಾಟ್ಲ್ ಒಂದು ಸಮಸ್ಯೆ ಅಂತ ಅಂದರೆ ಪ್ಲಾಸ್ಟಿಕ್ ಬಾಟಲ್ ಒಡೆಯುವುದಿಲ್ಲ. ಸ್ಟೀಲ್ ಬಾಟ್ಲುಗಳು ಮನೆಗೆ ಬರುವಾಗ ಅದು ಅಲ್ಲಿ ಬಿದ್ದು, ಶಾಲೆಯಲ್ಲಿ ಬಿದ್ದು ಅದರದ್ದು ಕೆಳಗಿನ ಶೇಪೆ ಬೇಸೆ ಹೋಗಿ ಅದು ಡ್ಯಾನ್ಸ್ ಮಾಡ್ತಾ ಇರ್ತದೆ. ಇದನ್ನು ನಾವು ನೋಡ್ತಾ ಇರ್ತೇವೆ. ಆದರೆ ಕಂಪೇರ್ ಟು ಪ್ಲಾಸ್ಟಿಕ್ ಬಾಟಲ್, ಸ್ಟೀಲ್ ಬಾಟ್ಲ್ ತುಂಬ ಒಳ್ಳೆಯದು. ಅದೇ ರೀತಿ ಕಾಪರ್ ಬಾಟಲ್ಸ್ ಯೂಸ್ ಮಾಡ್ತಾರೆ, ತಾಮ್ರದ್ದು. ಅದು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ, ಅದನ್ನು ಯೂಸ್ ಮಾಡ್ಬೋದು ನಾವು, ಏನು ತೊಂದರೆ ಇಲ್ಲ. ಅದೇ ರೀತಿ ಆಯುರ್ವೇದದಲ್ಲಿ ನೋಡ್ಲಿಕ್ಕೆ ಹೋದರೆ ಆಯುರ್ವೇದದಲ್ಲಿ ಮಣ್ಣಿನ ಪಾತ್ರೆಯನ್ನು ಹೇಳಿದ್ದಾರೆ, ಅತಿ ಉತ್ತಮ. ಈಗ ನೀವು ಮಣ್ಣಿನ ಮಡಿಕೆಯಲ್ಲಿ ನೀರು ಇಟ್ಟರೆ ಮಣ್ಣಿನ ಸಿಗ್ತದೆ, ನೀವು ಫಿಲ್ಟರ್ಗಳು. ಸೊ ಇದು ಅದರಲ್ಲಿ ಇಟ್ಟಾಗ ತುಂಬ ತಂಪಿರ್ತದೆ, ತಂಪು ಮಾಡ್ತದೆ. ಅದೊಂದು ಒಳ್ಳೆಯ ವಿಷಯ, ಅದನ್ನು ಮಾಡ್ಬೋದು ನಾವು, ಏನು ತೊಂದರೆ ಇಲ್ಲ. ಅದೇ ರೀತಿ ಆಯುರ್ವೇದದಲ್ಲಿ ನೀವು ಹೋಗ್ಲಿಕ್ಕೆ ಹೋದರೆ ತಾಮ್ರದ್ದು ಹೇಳಿದ್ದಾರೆ, ಬ್ರಾನ್ಸ್ ಹಿತ್ತಾಳೆ ಹೇಳಿದ್ದಾರೆ, ಅದೇ ಕಂಚಿನ ಇದು ಹೇಳಿದ್ದಾರೆ. ಅದೇ ರೀತಿ ನಿಮ್ಮ ಬೆಳ್ಳಿ ಪಾತ್ರೆಯಲ್ಲೂ ನೀರನ್ನು ಇಟ್ಟರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಚಿನ್ನದ ಪಾತ್ರೆಯೂ ಹೇಳಿದ್ದಾರೆ. ಹಾಗೆ ಅದೆಲ್ಲ ನಮಗೆ ಸಾಧ್ಯ ಇದ್ದರೆ ಮಾಡ್ಬೋದು. ಆದರೆ ತಾಮ್ರದ ಪಾತ್ರೆಯಲ್ಲಿ ಇಟ್ಟರೆ ಏನು ತಪ್ಪಿಲ್ಲ, ಒಳ್ಳೆಯದೇ. ಆದರೆ ಪ್ಲಾಸ್ಟಿಕ್ ಬಾಟಲ್ಸನ್ನು ನಾವು ಯೂಸ್ ಮಾಡೋದು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಈಗ ನಾವು ನೋಡ್ತೇವೆ, ಮಿನರಲ್ ವಾಟರ್ ಯೂಸ್ ಆದ ಬಾಟ್ಲುಗಳನ್ನು ಕೆಲವರು ಗಾಡಿಯಲ್ಲಿ ಅವರು ಹೋಗುವಂತಹ ವಾಹನಗಳಲ್ಲಿ ಇಟ್ಕೊಳ್ತಾರೆ. ಅದು ಬಿಸಿ ಆಗ್ತದೆ, ಅದು ಒಳ್ಳೆಯದಲ್ಲ. ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತೇಳಿ ಇರ್ತದೆ, ಅದರ ನಮಗೆ ಕಣ್ಣಿಗೆ ಕಾಣದಂತಹ ಪ್ಲಾಸ್ಟಿಕ್ಸು, ಮೈಕ್ರೋ ಪ್ಲಾಸ್ಟಿಕ್ಸ್ ದೇಹಕ್ಕೆ ಹೋಗ್ಬೋದು, ಕೆಮಿಕಲ್ ಚೇಂಜಸ್ ಬರ್ಬೋದು ಪ್ಲಾಸ್ಟಿಕ್ ಬಾಟಲ್ಸ್ನ ಕ್ವಾಲಿಟಿ ಒಳ್ಳೆದಿಲ್ಲದಿದ್ದಾಗ. ಹಾಗಾಗಿ ಕ್ವಾಲಿಟಿ ಎಷ್ಟು ಒಳ್ಳೆದುಂಟು ಅಂತ ನೋಡುವ ಬದಲು ಬೆಟರ್ ನಾವು ತಾಮ್ರದ, ಕಾಪರ್ ವೆಸಲ್ಸ್ ಅಥವಾ ಸ್ಟೀಲು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಳ್ಳೆ ಸ್ಟೀಲ್ ಬಾಟಲ್ಸನ್ನು ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ಇದರ ಪ್ರಕಾರ ಈ ರೀತಿಯಲ್ಲಿ ನಾವು ಹೋಗುವಂಥದ್ದು ಒಳ್ಳೆಯದು. ಮತ್ತು ಇನ್ನೊಂದು ಸರ್, ಈಗ ನೀರನ್ನು ನಾವು ಸೇವನೆ ಮಾಡಬೇಕಾದ್ರೆ ನಾವು ಎತ್ತಿ ಕುಡಿಯುವಂಥದ್ದು ಮತ್ತೊಂದು ಕಚ್ಚಿ ಕುಡಿಯುವಂಥದ್ದು. ಕೆಲವರು ಹೇಳ್ತಾರೆ ಇಲ್ಲ ಎತ್ತಿ ಕುಡಿಬೇಕು, ನೀರನ್ನು ಹಾಗೆ ಕಚ್ಚಿ ಕುಡಿಬಾರ್ದು ಅಂತ. ಯಾವುದು ಸರಿ ಅದರಲ್ಲಿ? ಅದು ನಾವು ಯಾವಾಗ ಅಂದರೆ ನೀರು ಶೇರ್ ಮಾಡುವಾಗ ನಮ್ಮ ಎಂಜಲು ಇನ್ನೊಬ್ಬರಿಗೆ ಇದಾಗಬಾರ್ದು ಅಂತ ಹೇಳಿ ಎತ್ತಿ ಕುಡಿಬೇಕು ಅಂತ ಹೇಳ್ತಾರೆ. ಹೆಚ್ಚಾಗಿ ನೀರು ನೀವು ನೋಡ್ಬೋದು ಹಂಚಿಕೊಳ್ತಾರೆ. ಬೇರೆ ಇದನ್ನಾದ್ರೆ ಜ್ಯೂಸ್ ಎಲ್ಲ ಅವರವರೇ ಕುಡಿತಾರೆ. ಚಹಾ ಕಾಫಿ ಯಾರು ಶೇರ್ ಮಾಡೋದಿಲ್ಲ, ಒಂದೇ ಗ್ಲಾಸಿಂದ ಶೇರ್ ಮಾಡೋದಿಲ್ಲ, ಅದನ್ನು ಕಚ್ಚಿ ಕುಡಿತಾರೆ. ಮತ್ತೆ ಬಿಸಿ ಇರ್ತದೆ ನೀರು, ಹೆಚ್ಚಾಗಿ ಬಿಸಿ ನೀರಿದ್ದಾಗ ಎಲ್ಲರೂ ಕಚ್ಚಿಯೇ ಕುಡಿತಾರೆ. ಅದೇ ತಣ್ಣೀರಿದ್ದಾಗ ಎತ್ತರದಿಂದ ಕುಡಿಯುವಂಥ ಒಂದು ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿ ಜಾಸ್ತಿ ಇದೆ. ಅದು ಬೇರೆ ವಿದೇಶದಲ್ಲಿ ಈ ಸಂಸ್ಕೃತಿ ಇಲ್ಲ, ಎಲ್ಲರೂ ಕಚ್ಚಿಯೇ ಕುಡಿಯುವಂಥದ್ದು. ನೀವು ಯಾರೇ ನೋಡಿದ್ರು ಕಚ್ಚಿ ಕುಡಿತಾರೆ. ನಾವು ಮಾತ್ರ ಅದಂದರೆ ಒಂದು ಎಂಜಲು ಆಚೀಚೆ ಆಗಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಅದಕ್ಕಾಗಿ ನಾವು ಎತ್ತರದಿಂದ ಕುಡಿತೇವೆ. ಅದರಿಂದಾಗಿ ಎತ್ತರದಿಂದ ನೀರು ಕುಡಿದಾಗ ಅದು ಒಳ್ಳೆಯದಲ್ಲ. ಯಾಕೆಂದರೆ ಅದರಿಂದಾಗಿ ಎಸಿಡಿಟಿ ಹೆಚ್ಚಾಗ್ಬೋದು, ಗ್ಯಾಸ್ಟ್ರೈಟಿಸ್ ಬರ್ಬೋದು. ಸೊ ಎತ್ತರದಿಂದ ನೀರು ಕುಡಿದಾಗ ದೇಹಕ್ಕೆ ಗಾಳಿಯೂ ಸ್ವಲ್ಪ ಸೇರಿಕೊಳ್ಬೋದು. ಅದರಿಂದಾಗಿ ಮತ್ತು ಈಗ ನಾವು ನೀರು ಕುಡಿಬೇಕಾದ್ರೆ ಕೆಲವು ಸಲ ನಿಂತ್ಕೊಂಡು ಕುಡಿಬಾರ್ದು, ಕೂತ್ಕೊಂಡು ಕುಡಿಬೇಕು. ಹೆಚ್ಚಿನವರು ಕೆಲವರು ಕೂತ್ಕೊಂಡು ಕುಡಿಯುವಂಥದ್ದು ಇದೆ. ಅದು ಕಾರಣ ಏನು ಅಂದರೆ ನಮ್ಮ ಈ ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ಕೂತಾಗ ರಿಲ್ಯಾಕ್ಸ್ ಆಗಿರ್ತದೆ, ನಾವು ನಿಂತಾಗ ಸ್ವಲ್ಪ ಸ್ಟಿಫ್ ಇರ್ತದೆ. ಮತ್ತು ನೀರು ಎತ್ತರದಿಂದ ಕುಡಿದಾಗ ನಾವು ಅದು ಒಂದೇ ತೀವ್ರ ಗತಿಯಲ್ಲಿ ಅದು ಅನ್ನನಾಳವನ್ನು ಪ್ರವೇಶಿಸಿ ನಮ್ಮ ಆಮಾಶಯವನ್ನು, ಸ್ಟಮಕನ್ನು ರೀಚ್ ಆಗ್ತದೆ. ಆಗ ಅಲ್ಲಿ ಕಾರ್ಡಿಯಾಕ್ ಸ್ಪಿಂಕ್ಟರ್ ಅಂತೆಲ್ಲ ಇರುತ್ತೆ, ಅದು ಸ್ವಲ್ಪ ಇರಿಟೇಟ್ ಆಗಿ ಆ್ಯಸಿಡ್ ರಿಫ್ಲೆಕ್ಸ್ ಎಲ್ಲ ಆಗ್ಬೋದು, ಅಂದರೆ ಎಸಿಡಿಟಿ ಹೆಚ್ಚಾಗ್ಬೋದು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇದೆ. ಅದಕ್ಕಾಗಿ ಅದೇನು ಈಗಿನ ಸೈಂಟಿಫಿಕಲ್ಲಿ ಇನ್ನೂ ಪ್ರೂವ್ ಆಗಲಿಲ್ಲ. ಕೆಲವರು ಹೇಳ್ತಾರೆ ಇಲ್ಲ ನಿಂತು ಕುಡಿದ್ರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಆ ಆರ್ಗ್ಯುಮೆಂಟಲ್ಲಿ ಬೀಳದೆ ಬೆಟರ್ ನಾವು ಕೂತು ನೀರು ಕುಡಿಯುವಂಥದ್ದು ಒಳ್ಳೆಯ ವಿಷಯ. ಈಗ ನಾವು ಹಳ್ಳಿ ಕಡೆ ಹೋದರೆ ಬಾವಿ ನೀರು ಅಂತ, ಹೊಳೆ ನೀರು, ಯಾವ್ದು ನೀರು ನಮಗೆ ಸಿಗ್ತದೆ ಅದನ್ನು ನಾವು ಉಪಯೋಗ ಮಾಡ್ತೇವೆ. ಆದರೆ ಸಿಟಿ ಲೈಫ್ ಬಂದ ಕೂಡಲೇ ನಾವು ಇಮಿಡಿಯೇಟ್ ಶಿಫ್ಟ್ ಆಗೋದು RO ವಾಟರ್ ಕಾನ್ಸೆಪ್ಟ್. RO ವಾಟರ್ಗಳು ಒಳ್ಳೆಯದಾ ಅದು ಕೆಟ್ಟದ್ದಾ ಅಂತ ನೋಡಿ. ಫಿಲ್ಟರ್ ವಾಟರ್ ಒಳ್ಳೆಯದು ಒಂದು ವಿಷಯದಲ್ಲಿ. ಯಾಕೆ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಯಾವುದೇ ಬ್ಯಾಕ್ಟೀರಿಯಾಗಳಿರ್ಬೋದು ಅಥವಾ ಯಾವುದೇ ಫಂಗಸ್ ಇರ್ಬೋದು, ಇದೆಲ್ಲವನ್ನು ಅದು ಫಿಲ್ಟರ್ ಮಾಡ್ತದೆ. ಅದೇ ರೀತಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರ್ತದೆ ಅದನ್ನು ಅದು ಫಿಲ್ಟರ್ ಮಾಡ್ತದೆ.
ಹಾಗಾಗಿ ನಮಗೆ ನೀರಿನಲ್ಲಿ ಇರುವಂತಹ ನೈಸರ್ಗಿಕವಾಗಿರುವಂತಹ ಮೆಗ್ನೀಷಿಯಂ ಇರಲಿ, ಕ್ಯಾಲ್ಸಿಯಂ ಇರಲಿ, ಪೊಟ್ಯಾಷಿಯಂ ಇರಲಿ, ಇದು ಯಾವುದು ಸಿಗುವುದಿಲ್ಲ. ದೇಹಕ್ಕೆ ಮಿನರಲ್ಲು ಅಗತ್ಯ. ನೀರು ಏನಾಗ್ತದೆ ಅಂದರೆ ಅತಿಯಾಗಿ ಫಿಲ್ಟರ್ ಆದಾಗ ಈಗಿನ ಕೆಲವೊಂದು ಫಿಲ್ಟರ್ ಸಿಸ್ಟಮಲ್ಲಿ ಎಲ್ಲ ಮಿನರಲ್ಸ್ ಲಾಸ್ ಆಗ್ತದೆ. ಸೊ ಅದರಿಂದಾಗಿ ಆ ನೀರು ಬ್ಲ್ಯಾಂಡ್ ಆಗ್ತದೆ, ಅದರಲ್ಲಿ ಏನು ಅಂಶಗಳೇ ಇರುವುದು, ಅದರ ರುಚಿಯು ಅದರಲ್ಲಿ ಹೋಗ್ತದೆ ಕೆಲವೊಂದು ಇದರಲ್ಲಿ. ನೀವು ಈಗ ಹಾರ್ಡ್ ವಾಟರ್ ಇರುವಂತಲ್ಲಿ ನೋಡಿದರೆ, ಹಾರ್ಡ್ ವಾಟರ್ ಫಿಲ್ಟರ್ ಆದಾಗ ಅದರಲ್ಲಿ ಏನು ಅಂಶವೇ ನಿಮಗೆ ಸಿಗುವುದಿಲ್ಲ. ಅದರಲ್ಲಿ ಅಂದರೆ ಎಲ್ಲವನ್ನು ಅದು ಫಿಲ್ಟರ್ ಮಾಡಿ ಅತಿಯಾದ ಮಿನರಲ್ ಇರ್ತದೆ ಹಾರ್ಡ್ ವಾಟರ್. ಸೊ ಅದನ್ನೆಲ್ಲ ತೆಗೆದು ಅದರಲ್ಲಿ ಬೇಕಾದ ಅಂಶಗಳೇ ದೇಹಕ್ಕೆ ಸಿಗುವುದಿಲ್ಲ. ಅದಕ್ಕಾಗಿ ಈಗ ಕೆಲವೊಂದು RO ಸಿಸ್ಟಮ್ಗಳಲ್ಲಿ ಮಿನರಲನ್ನು ಮತ್ತೆ ಬರುವ ಹಾಗೆ ಮಾಡಿದ್ದಾರೆ. ಅದು ನಾವು ಅಂದರೆ ಆರ್ಟಿಫಿಷಿಯಲಿ ನೀರಿನಲ್ಲಿ ಹಾಕುವಂಥದ್ದು. ಸೊ ಈ ಸಿಸ್ಟಮ್ಗಳು ಬಂದಿದ್ದಾವೆ ROಗಳಲ್ಲಿ. ನೀವು ಇರುವ ಮಿನರಲ್ ಅನ್ನು ತೆಗೆದು ಅಡಿಷನಲ್ ಆಗಿ ಮತ್ತೆ ಹಾಕೋದು. ಅಂದ್ರೆ ಇರುವ ಮಿನರಲ್ ಅಂದ್ರೆ ಅದರಲ್ಲಿ ಬೇಡವಾದ ಮಿನರಲ್ಸ್ ಇರ್ತದೆ, ಕೆಲವೊಂದು ಲೆಡ್ ಇರ್ಬೋದು, ಲೆಡ್ ಎಲ್ಲ ಇರ್ತದೆ, ಹಾಗಾಗಿ ಕ್ಲೋರೈಡ್ ಜಾಸ್ತಿ ಇರ್ಬೋದು. ಸೊ ಅದರಿಂದಾಗಿ ಇದನ್ನೆಲ್ಲ ತೆಗಿಲಿಕ್ಕೆ ಬೇಕಾಗಿ ಈ ತರ ಫಿಲ್ಟರ್ ಸಿಸ್ಟಮ್ಗಳು ತುಂಬಾ ಸ್ಟ್ರಿಕ್ಟ್ ಫಿಲ್ಟರ್ ಸಿಸ್ಟಮ್ಗಳು ಬಂದ ಕಾರಣ ಅದರಿಂದಾಗಿ ಎಲ್ಲ ಮಿನರಲ್ಗಳು ಲಾಸ್ ಆಗ್ತಾ ಇದ್ದಾವೆ. ಹಾಗಾಗಿ ನಾವು ಹೇಳುವುದಾದ್ರೆ ಈಗ ಬಾವಿ ನೀರು ಅಥವಾ ನಮ್ಮ ಮನೆಯ ಸುತ್ತಮುತ್ತ ಸಿಗುವಂತಹ ನೀರುಗಳಾದರೆ ಇದು ಇರ್ಬೋದು, ಕೆರೆಗಳಿರ್ಬೋದು, ಅದರ ನೀರು ಒಳ್ಳೇದು. ಬಟ್ ಏನಾದ್ರು ಕೆಲವು ಮೈಕ್ರೋ ಆರ್ಗಾನಿಸಮ್ಸ್ ಅದೆಲ್ಲ ಇರ್ಬೋದು, ಅದಕ್ಕೆ ನೀರನ್ನು ಬಿಸಿ ಮಾಡಿ ಕುಡಿಯುವಂಥದ್ದು ಅತಿ ಒಳ್ಳೇದು. ಅದಕ್ಕೆ ಫಿಲ್ಟರೇ ಬೇಕು ಅಂತೇನಿಲ್ಲ. ಈಗ ಬಾವಿ ನೀರನ್ನು ನೀವು ಫಿಲ್ಟರ್ ಮಾಡುವ ಅಗತ್ಯ ಇಲ್ಲ. ನಿಮ್ಮದೇ ಮನೆಯ ಬಾವಿ ಆದರೆ ನಾವು ಮೊದಲಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೇವೆ, ಏನು ತೊಂದರೆ ಇಲ್ಲ. ಫಿಲ್ಟರ್ಸ್ ಈಗ RO ಸಿಸ್ಟಮ್ನವರು ಅದನ್ನು ಮಾಡಲೇಬೇಕು, ಅದರಲ್ಲಿ ಅದು ಉಂಟು ಇದು ಉಂಟು, ಸೊ ಸೂಕ್ಷ್ಮ ಜೀವಿಗಳಿರ್ಬೋದು ಅಂತೆಲ್ಲ ಹೇಳ್ಬೋದು. ಆದರೆ ಯಾವುದೇ ಸೂಕ್ಷ್ಮ ಜೀವಿಗಳು ಏನು ಇದ್ರೂ ನೀರನ್ನು ಬಿಸಿ ಮಾಡಿದಾಗ ಅದೆಲ್ಲ ಸಾಯ್ತವೆ. ಸೊ ಅಷ್ಟು ಸಾಕಾಗ್ತದೆ. ಮತ್ತು ಬ್ಲ್ಯಾಕ್ ವಾಟರ್ ಮತ್ತೊಂದು ಆಲ್ಕಲಿನ್ ವಾಟರ್ಸ್ ಅಂದರೆ ಈಗ ಸೆಲೆಬ್ರಿಟೀಸು ತುಂಬ ಟ್ರೆಂಡಲ್ಲಿ ಓಡುವಂಥದ್ದು, ತುಂಬ ಜನ ಆ ನೀರು ಕುಡಿದ್ರೆ ಒಳ್ಳೆಯದು, ತುಂಬ ನಾವು ಏಜ್ ಕಂಟ್ರೋಲ್ ಮಾಡ್ಬೋದು, ಆ ರೀತಿಯಂತಹ ಒಂದು ಭಾವನೆಗಳಿದೆ. ಅದರ ಬಗ್ಗೆ ಏನು ಹೇಳ್ತೀರಾ? ಅದೊಂದು ಟ್ರೆಂಡಲ್ಲಿ ಇದೆ. ಈಗ ಟ್ರೆಂಡಿ ಅಂತ ಹೇಳ್ತೀನಿ ಅಂದರೆ ಬ್ಲ್ಯಾಕ್ ವಾಟರ್ ಅಥವಾ ಆಲ್ಕಲಿನ್ ವಾಟರ್ ಕುಡಿಯುವಂಥದ್ದು ತುಂಬ ಜನರಿಗೆ ಅದು ಒಂದು ಈಗ ನಾವು ನೋಡ್ತಾ ಇರ್ತೇವೆ. ಕೆಲವು ಸೆಲೆಬ್ರಿಟೀಸ್, ಸೊ ಕಾಲ್ಡ್ ಬಾಲಿವುಡ್ ಸ್ಟಾರ್ಸ್ ಎಲ್ಲ ಅಥವಾ ಕ್ರಿಕೆಟರ್ಸ್ ಲೈಕ್ ವಿರಾಟ್ ಕೊಹ್ಲಿ, ಅಂದರೆ ಅವ್ರಿಗೂ ನೀರು ಕುಡಿಯುವಾಗ ನಮ್ಗೆ ಕಾಣಿಸ್ತಿದೆ ಇದೇನು ಕಪ್ಪು ನೀರು ಕುಡಿತಾ ಇದ್ದಾರೆ ಅಂತೇಳಿ. ನಾವು ಫಸ್ಟಿಗೆ ಅದೇನೋ ಜ್ಯೂಸ್ ಏನೋ ಅಂತ ಅನಿಸ್ತದೆ. ಆದರೆ ನೀವು ನೋಡ್ಬೋದು ಅದರಲ್ಲಿ ಏನಾಗುತ್ತೆ ಅಂದರೆ ಈ ಆಲ್ಕಲಿನ್ ವಾಟರ್ ಪ್ರಕಾರ ಕುಡಿಯುವುದರಿಂದ ಅದರ pH ವ್ಯಾಲ್ಯೂ 8ರಿಂದ ಮೇಲೆ ಇರ್ತದೆ. ನಾರ್ಮಲಿ ಒಂದು ನೀರಿನ ವ್ಯಾಲ್ಯೂ pH ವ್ಯಾಲ್ಯೂ 6 to 7 ಇರ್ತದೆ. ಸೊ 8ರಿಂದ ಮೇಲೆ ಇರುವಂಥ ಈ ಆಲ್ಕಲಿ ವಾಟರ್ ಅದರಿಂದಾಗಿ ಏಜಿಂಗ್ ಪ್ರೊಸೆಸ್ ಅನ್ನೋದು ನಿಲ್ಲಿಸ್ತದೆ. ಅಂದರೆ ವಯಸ್ಸು ಜಾಸ್ತಿ ಆಗುವಾಗಿ ಕಾಣುವುದಿಲ್ಲ, ಮತ್ತು ಅದು ಆ್ಯಸಿಡಿಕ್ ಇರುವುದಿಲ್ಲ, ಆ್ಯಸಿಡಿಟಿ ಕಡಿಮೆ ಆಗ್ತದೆ, ಜೀರ್ಣಶಕ್ತಿ ಅದರಿಂದ ಹೆಚ್ಚಾಗ್ತದೆ. ಸೊ ಈ ರೀತಿಯಂತಹ ಒಂದು ಕಾನ್ಸೆಪ್ಟ್ ಇದೆ. ಅದಕ್ಕಾಗಿ ಈ ಜನರು ಬ್ಲ್ಯಾಕ್ ವಾಟರ್ ಕುಡಿಯೋಕ್ಕೆ ಶುರು ಮಾಡಿದರು. ನಾರ್ಮಲ್ ಜನ, ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ ಇದನ್ನು ಕುಡಿಯೋದಿಲ್ಲ. ಆದರೆ ಈಗ ನೀವು ವಿರಾಟ್ ಕೊಹ್ಲಿ ಯೂಸ್ ಮಾಡುವಂಥ ಒಂದು ಬಾಟ್ಲಿಗೆ 3,000 to 4,000 ರೂಪಾಯಿ ಇದೆ ಅಂತೆ. ಅದೇ ನೀತಾ ಅಂಬಾನಿ ಅವರೊಂದು ಫ್ರಾನ್ಸಿಂದ ನೀರು ತಂದು ಕುಡಿದಿದ್ರು ಅಂತ ತುಂಬ ವೈರಲ್ ಆಗಿತ್ತು ಮೊದಲೊಂದು ಕೆಲವು ವರ್ಷದ ಹಿಂದೆ. ಅದಕ್ಕೆ ಆಲ್ಮೋಸ್ಟ್ 48 ಲಕ್ಷ ರೂಪಾಯಿ ಇದೆ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಫ್ರಾನ್ಸಿನ ಸ್ಪ್ರಿಂಗ್ ವಾಟರ್, ಫಿಜಿದು ಸ್ಪ್ರಿಂಗ್ ವಾಟರ್ ಪ್ಲಸ್ ನಿಮ್ಮ ಗ್ಲೇಸಿಯಸ್ ವಾಟರ್, ಸೊ ಅದರದ್ದು ನೀರಿದೆ. ಈ 3 ಅಂಶ ಸೇರಿ ಮಾಡಿರುವಂತಹ ನೀರು. ಅದರ ಬಾಟಲ್ ಡಿಸೈನ್ ನೀವು ನೋಡ್ಬೋದು ಆನ್ಲೈನಲ್ಲಿ, ತುಂಬ ಸ್ಟೈಲಿಶ್ ಇದೆ. ಒಂದು ಬಾಟ್ಲಿಗೆ 48 ಲಕ್ಷ ರೂಪಾಯಿ ಅಂತೆ. ಸೊ ನಮಗೆಲ್ಲ ಅದು ಊಹೆಗಿಲ್ಲದಂಥ ವಿಷಯ. ಅದಾಗತ್ತೆ, ಅವ್ರು ದಿನ ಕುಡಿತಾರ ನಮ್ಗೆ ಗೊತ್ತಿಲ್ಲ. ಆದರೆ ಈ ರೀತಿಯಲ್ಲಿ ಒಂದು ಇದೆ. ಆದರೆ ಆಲ್ಕಲಿ ವಾಟರ್ ಅತಿಯಾಗಿ ಆಯುರ್ವೇದ ಪ್ರಕಾರ ಸೇವನೆ ಮಾಡಿದರೆ ಅದು ಕ್ಷಾರೀಯ ಗುಣ ಇರುವಂತಹ ನೀರು, ಕ್ಷಾರ ಜಲ ಅಂತ ಹೇಳ್ತಾರೆ. ಕ್ಷಾರ ಹೆಚ್ಚಿರ್ತದೆ. ಸೊ ಅದನ್ನು ಕುಡಿದಾಗ ಅದು ನಪುಂಸಕತ್ವ ಇನ್ಫರ್ಟಿಲಿಟಿಗೂ ಒಂದು ಕಾರಣ ಆಗ್ಬೋದು. ಅದರಿಂದ ದೇಹಕ್ಕೂ ಕೆಲವೊಂದು ಅತಿಯಾದ ಕ್ಷಾರೀಯ ಜಲ ಕುಡಿದಾಗ, ಆಲ್ಕಲಿ ವಾಟರ್ ಕುಡಿದಾಗ ದೇಹಕ್ಕೆ ದೀರ್ಘಕಾಲದಲ್ಲಿ ತುಂಬ ಅತಿಯಾಗಿ ಕುಡಿದಾಗ ಅದರಿಂದ ದುಷ್ಪರಿಣಾಮಗಳು ಬರ್ಬೋದು. ಅದರ ಬದಲು ನಾವು ಒಳ್ಳೆಯ ನೈಸರ್ಗಿಕವಾಗಿ ಸಿಗುವಂತಹ ಯಾವುದು ನಿಮ್ಮ ಕೆಲವು ನದಿಯ ಗುಡ್ಡದಿಂದ ಬರುವಂತಹ ನದಿಗಳ ನೀರು ಸಿಗ್ತದೆ ನಿಮಗೆ, ಮೌಂಟೇನ್ಸ್, ಹಿಮಾಲಯ ವಾಟರ್, ಹೀಗೆಲ್ಲ ಅದು ಒಳ್ಳೆಯ ನೀರಾಗಿದ್ದರೆ ಅದನ್ನು ಕುಡಿಬೋದು ದುಡ್ಡಿದ್ದವರು. ಇಲ್ಲ ನಾವು ನಮ್ಮ ಲೋಕಲಿ ಅವೈಲಬಲ್ ಬೆಸ್ಟ್ ವಾಟರ್ ನಾವು ಕುಡಿಬೋದು. ನಮ್ಮ ಹಿರಿಯರು ಅದನ್ನೇ ಕುಡಿದದ್ದು, ನಾವು ಅದನ್ನೇ ಕುಡಿಬೋದು, ಏನು ಸಮಸ್ಯೆ ಬರುವುದಿಲ್ಲ. ಅದು ನೀರು ಸರಿಯಾಗಿ ನೀರನ್ನು ನಾವು ನಿಯಮಿತವಾಗಿ ಕುಡಿಯುವಂಥದ್ದು ಅತಿ ಅಗತ್ಯ. ಅದೇ ಹೇಳಿದಾಗ ನಾನು ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅಂತ ಹೇಳಿದೆ, ಅದು ಅತಿ ಒಳ್ಳೆಯದು. ಅದೇ ನೀರು ತುಂಬ ಎಸಿಡಿಕ್ ಇದ್ದಾಗ ಅದು ಎಸಿಡಿಟಿ ಜಾಸ್ತಿ ಮಾಡ್ಬೋದು. ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ವಾಟರ್ ಯಾವಾಗಲೂ ಒಳ್ಳೆಯದು. ಈಗ ಆಯುರ್ವೇದದ ಪ್ರಕಾರ ಯಾವ ನೀರು ಒಳ್ಳೆಯದು ಅಂತ?
ಆಯುರ್ವೇದ ಪ್ರಕಾರ ಈಗ ನೋಡಿ, ಸಮುದ್ರ ಜಲ ಅಂತ ಇದೆ, ಸಮುದ್ರದಿಂದ ಬರುವಂಥ ನೀರು, ಅಥವಾ ನಾರ್ಮಲ್ ಆಗಿ ಸಿಗುವಂತಹ ನಮ್ಮ ಬಾವಿ ಅಥವಾ ಕೆರೆಗಳು ಅದರ ನೀರು. ಅದೇ ರೀತಿ ಐಂದ್ರ ಜಲ ಅಂತೇಳಿ, ಅಂದರೆ ಗಂಗಾಂಬು ಅಂತ ಹೇಳ್ತೇವೆ, ಅಂದರೆ ಮಳೆಯ ನೀರು. ಇದು ಮಳೆಯ ನೀರಿಗೆ ಆಯುರ್ವೇದದಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಮಳೆಯ ನೀರು ಅತಿ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ನೀವು ನೋಡ್ಬೋದು, ಈಗ ಬೇಸಿಗೆಗಾಲದಲ್ಲಿ ಈಗ ಮಳೆ ಬಂದಾಗ ಎಲ್ಲ ಈ ಅರಶಿನದ ಇದಿರ್ತದೆ, ಗೆಡ್ಡೆಗಳಿರ್ತದೆ, ಅಥವಾ ನಿಮ್ಮ ನೆಲಮಾವು ಅದೆಲ್ಲ ಇರ್ತದೆ, ಅದೆಲ್ಲ ಹುಟ್ಕೊಳ್ತದೆ. ಅದೇ ನೀವು ಎಷ್ಟು ನೀರು ಹಾಕಿದ್ರು ಅಲ್ಲಿ ತನಕ, ಜನವರಿಯಿಂದ ನೀವು ಎಷ್ಟೇ ನೀರು ಹಾಕಿ ಆ ಗಿಡ ಒಣಗ್ತಾ ಹೋಗ್ತದೆ. ಬಟ್ ನಾವು ನೀರು ಏಪ್ರಿಲ್ ಮೇಲೆ ಹಾಕಿದ್ರೂ ಅದು ಹುಟ್ಟುವುದಿಲ್ಲ. ಎಷ್ಟೋ ಕೆಲವು ಗೆಡ್ಡೆ ಅಥವಾ ಕಾಡು ಎಲ್ಲ ನೀವು ನೋಡ್ಬೋದು, 1-2-3 ಮಳೆ ಆದ ಕೂಡಲೇ ನೀರಿನ ಆ ಒಂದು ಅದರಲ್ಲಿ ಇರುವಂತಹ ಪೋಷಕಾಂಶ, ಅಂದರೆ ನೈಟ್ರೋಜನ್ ತುಂಬ ರಿಚ್ ಇರ್ತದೆ, ಪೊಟ್ಯಾಷಿಯಂ ಇರ್ತದೆ, ಮೆಗ್ನೀಷಿಯಂ ಇರ್ತದೆ, ಕ್ಯಾಲ್ಸಿಯಂ ಕಂಟೆಂಟ್ ಇರ್ತದೆ. ಸೊ ಇದರಿಂದಾಗಿ ಆ ನೀರಿನ ಅಂಶದಿಂದಾಗಿ ಗಿಡಗಳು ಇಮಿಡಿಯೇಟ್ ಬೆಳಿಲಿಕ್ಕೆ ಶುರು ಆಗ್ತದೆ. ಯಾಕೆಂದರೆ ಆ ನೀರಲ್ಲಿ ಅಷ್ಟು ನ್ಯೂಟ್ರಿಯೆಂಟ್ಸ್ ಇದ್ದಾವೆ. ಆದರೆ ಒಂದು ಸಮಸ್ಯೆ ಅಂತ ಅಂದರೆ, ಮಳೆಯ ನೀರಿನಲ್ಲಿ ಈಗಿನ ಕಾಲದಲ್ಲಿ ತುಂಬ ಪೊಲ್ಯೂಷನ್ನಿಂದಾಗಿ, ತುಂಬ ನಮ್ಮ ಏರ್ ಪೊಲ್ಯೂಷನ್ನಿಂದಾಗಿ ನೀರಿನಲ್ಲಿ ಅಷ್ಟು ಒಳ್ಳೆಯ ಗುಣ ಇರ್ತದೆ ಅನ್ನುವಂಥದ್ದು ಸ್ವಲ್ಪ ಸಂಶಯ. ಆದರೂ ನೀವು ಮೊದಲೆಲ್ಲ ನೋಡಿರ್ಬೋದು, ಕೆಲವು ಮನೆಗಳಲ್ಲೆಲ್ಲ ಬಿಳಿ ಬಟ್ಟೆಯನ್ನು ಕಟ್ಟಿ ಅವರು ಮಳೆಗಾಲ ನೀರನ್ನು ಸೋಸಿ ಕುಡಿತಾ ಇದ್ರು. ಈಗ ಹಳ್ಳಿಗಳಲ್ಲಿ ಈಗಲೂ ಮಾಡ್ಬೋದು, ಯಾಕೆಂದ್ರೆ ಅಷ್ಟು ನಿಮಗೆ ಪೊಲ್ಯೂಷನ್ ಇರುವುದಿಲ್ಲ. ಪೇಟೆಗಳಲ್ಲಿ ನಾವು ಮಾಡಿದ್ರೆ ತುಂಬಾ ಅದರಲ್ಲಿ ಪೊಲ್ಯೂಷನ್ ಬರ್ಬೋದು. ಹಾಗಾಗಿ ಆಯುರ್ವೇದದಲ್ಲಿ ಮಳೆ ನೀರು ಅತಿ ಒಳ್ಳೆಯದು ಅಂತ ಹೇಳಿದ್ದಾರೆ. ಈಗ ಬಾವಿ, ಯಾವುದೇ ಹಳ್ಳ ಕೊಳ್ಳ, ಎಲ್ಲವೂ ನದಿಗಳಾಗಲಿ ಮಳೆ ನೀರಿನಿಂದಲೇ ತುಂಬುವಂಥದ್ದು, ಅದನ್ನೇ ನಾವು ಕುಡಿಯುವಂಥದ್ದು. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕುಡಿತೇವೆ, ಕೆರೆಯ ನೀರನ್ನು ಕುಡಿತೇವೆ ಅಥವಾ ಬಾವಿ ನೀರು ಕುಡಿತೇವೆ. ಬಟ್ ಬಾವಿಗೆ ನೀರು ಬೀಳುವಂಥದ್ದು ಮಳೆಯ ನೀರಲ್ಲೇ ಆ ನೀರಾಗುವಂಥದ್ದು ಅಲ್ವಾ? ಹೌದು. ಹಾಗಾಗಿ ಮಳೆ ನೀರು ಅತಿ ಒಳ್ಳೆಯದು ಅಂತ ಲೆಕ್ಕ. ಈಗ ನಾವು ಕುಡಿಯುವ ನೀರಿನಲ್ಲಿ ಈಗ ಕೆಲವರು ತಣ್ಣೀರು ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಅದೇ ರೀತಿ ಬಿಸಿ ನೀರು ಕುಡಿದ್ರೆ ಒಳ್ಳೇದು ಅಂತ. ಯಾವ ನೀರು ಕುಡಿದ್ರೆ ಒಳ್ಳೇದು? ಹೀಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಹದ ಬಿಸಿ ಇರುವಂಥ ನೀರು ಕುಡಿದ್ರೆ ಒಳ್ಳೆಯದು. ಬಾಡಿಯಲ್ಲಿ ಇರುವಂತಹ ಟಾಕ್ಸಿನ್ಸ್ ಅನ್ನು ತೆಗಿಲಿಕ್ಕೆ ಬಿಸಿ ನೀರು ಒಳ್ಳೆಯದು, ಅದರಲ್ಲಿ ಯಾವ ಸಂಶಯ ಇಲ್ಲ. ಆದರೆ ಕೆಲವರಿಗೆ ತಣ್ಣೀರೇ ಅಭ್ಯಾಸ ಇರ್ತದೆ, ಕೆಲವರಿಗೆ ಬಿಸಿ ನೀರೇ ಅಭ್ಯಾಸ ಇರ್ತದೆ. ಯಾವುದು ಒಳ್ಳೆಯದು ಅಂತ ಹೇಳಿದಾಗ, ಈ ಆಲ್ಕೋಹಾಲಿಸಮ್ ಮದ್ಯಪಾನಿಗಳು ಅವರಿಗೆಲ್ಲ ತಣ್ಣೀರು, ಅಥವಾ ಪಿತ್ತ ಪ್ರಕೃತಿ ಇರುವವರಿಗೆ ತಣ್ಣೀರು, ತುಂಬ ಹಾರ್ಟ್ ಬರ್ನ್ ಅಂದರೆ ತುಂಬ ಎದೆ ಉರಿ ಇಂಥ ಸಮಸ್ಯೆಗಳಿದ್ದವರಿಗೆ ತಣ್ಣೀರು, ಮತ್ತೆ ತುಂಬ ತೆಳ್ಳಗಿದ್ದವರಿಗೆ ಅವರಿಗೂ ತಣ್ಣೀರನ್ನು ಕುಡಿಯಲಿಕ್ಕೆ ಅಡ್ವೈಸ್ ಮಾಡಲಾಗಿದೆ. ಅದೇ ರೀತಿ ಬಿಸಿ ನೀರು ತುಂಬ ದಪ್ಪಗಿರುವವರು, ಕಫ ಪ್ರಕೃತಿಯವರು, ಶ್ವಾಸಕೋಶ ಸಂಬಂಧಿ ಇರುವಂತಹ ಯಾವುದಾದ್ರು ಕಾಯಿಲೆ ಇರುವಂತಹ ಅಸ್ತಮಾ ಅಥವಾ ಕೆಮ್ಮು, ಸೊ ಇಂಥವರಿಗೆ ಬಿಸಿ ನೀರು ಒಳ್ಳೆಯದು. ಸೊ ಬಿಸಿ ನೀರು ಕುಡಿಬಹುದು. ಆದರೆ ಕೆಲವು ಕಡೆ ನೀವು ನೋಡಿರ್ಬೋದು, ಈಗ ಹೋಟೆಲಲ್ಲಿ ಕೆಲವು ಕಡೆ ಎಲ್ಲ ಒಳ್ಳೆ ಕುದಿ ನೀರು ಇರ್ತದೆ, ಬಿಸಿ ನೀರು ಇರ್ತದೆ, ಅದಕ್ಕೆ ಅವರು ತಣ್ಣೀರು ಮಿಕ್ಸ್ ಮಾಡ್ತಾರೆ, ತಣ್ಣೀರು ಮಿಕ್ಸ್ ಮಾಡಿ ಕೊಡ್ತಾರೆ. ಅದು ಒಳ್ಳೆಯದಲ್ಲ. ನೀರನ್ನು ಬಿಸಿ ಮಾಡಿದರೆ ಸರಿಯಾಗಿ ಬಿಸಿ ಮಾಡಿ ಒಂದು ಬಾಯ್ಲಿಂಗ್ ಪಾಯಿಂಟಿಗೆ ಬಂದ ಮೇಲೆ ಅದನ್ನು ತೆಗೆದಿಟ್ಟು ಅದೇ ದಿನ ಕುಡಿಯುವಂಥದ್ದು ಒಳ್ಳೆಯದು. ಆದರೆ ಬಿಸಿಯಾದ ನೀರನ್ನು ರಾತ್ರಿ ಇಡೀ ಇಟ್ಟು ನೆಕ್ಸ್ಟ್ ಡೇ ಕುಡಿಯುವಂಥದ್ದು ಅಷ್ಟು ಒಳ್ಳೆಯದಲ್ಲ, ಅದು ಒಳ್ಳೆಯದಲ್ಲ. ಆ ದಿನದ ನೀರನ್ನು ಆ ದಿನವೇ, ಬಿಸಿ ಮಾಡಿದ ನೀರನ್ನು ಆ ದಿನವೇ ಕುಡಿಯುವಂಥದ್ದು ಒಳ್ಳೆಯ ಒಂದು ಕ್ರಮ. ಈಗ ಕೆಲವು ಕಡೆ ಈಗ ಬಿಸಿನೀರನ್ನು ತಂದು ಹೂಜಿಗೆ ಹಾಕಿ ಆಮೇಲೆ ಅದು ಫುಲ್ ಒಂಥರ ತಂಪು ಬರ್ತದೆ. ಅದು ಈಗ ತಣ್ಣೀರಾಗಿ ಕನ್ಸಿಡರೇಷನ್ ನಾವು ತಗೊಳ್ಬೇಕಾಗ್ತದೆ, ನಾವು ತಂಪು ಪಾನೀಯ ಅಂತ ತಗೊಳ್ಬೇಕು. ಅದು ಬಿಸಿ ಮಾಡುವುದಂತಕ್ಕೆ ಅಂದರೆ ಅದರಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್, ಯಾವುದೇ ಬ್ಯಾಕ್ಟೀರಿಯಾ ಯಾವುದೇ ಇದ್ರೂ ಅದು ಹೋಗ್ಲಿಕ್ಕೆ ಬೇಕು. ಅದನ್ನು ನಾವೀಗ ಮಣ್ಣಿನ ಹೂಜಿಗೆ ಹಾಕಿ ಕುಡಿಬಹುದು, ಅದು ತಂಪಾಗ್ತದೆ, ತಂಪಾಗಿ ಕುಡಿಬಹುದು. ಬಟ್ ಅದನ್ನು ತುಂಬ ದಿನ ಇಡಬಾರ್ದು. ಈಗ ನಾಳೆಗೂ ಇಡುವಂಥದ್ದು ಒಳ್ಳೆಯದಲ್ಲ. ಆ ದಿನದ ನೀರು ಆ ದಿನವೇ ಕುಡಿಯುವಂಥದ್ದು ಒಳ್ಳೆಯದು ಆಯುರ್ವೇದ ಪ್ರಕಾರ. ಹಾಗೆ ಈಗ ನಾವು ಮಿನರಲ್ ವಾಟರ್ಸ್ ಅನ್ನು ತಂದು ಇಟ್ಟಿರ್ತೇವೆ, ಅದು ಸಾಧಾರಣ ಎಷ್ಟು ಸಮಯ ತನಕ ನಾವು ಇಡುವಂಥದ್ದು? ಅದಕ್ಕೆ ಕೆಲವು ಎಕ್ಸ್ಪೈರಿ ಡೇಟ್ಗಳು ಅವರು ಬರೆದಿರ್ತಾರೆ. ಹಾಗಾಗಿ ನೀವು ನೋಡಬೇಕು. ಈಗ ಮಿನರಲ್ ವಾಟರ್ ಅಂದರೆ ಮೊದಲೆಲ್ಲ ಕೆಲವು ತುಂಬ ಯಾವುದು ಹಿಮಾಲಯದಿಂದ ಅದರ ಕೆಲವು ಅದರ ಬುಡದಿಂದ ನೀರು ತರ್ತೇವೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗಿದ್ದದ್ದು ಒಳ್ಳೆ ನೀರು ಆದರೆ ತೊಂದರೆ ಇಲ್ಲ. ತುಂಬಾ ಜನ ನೀವು ನೋಡ್ಲಿಕ್ಕೆ ಹೋದ್ರೆ ಅಲ್ಲೇ ಸಿಗುವಂತಹ ಬೋರ್ವೆಲ್ ವಾಟರ್ ಅಥವಾ ಅದನ್ನು ಏನು ನೀರು ಸೋರ್ಸ್ ಇದೆ, ಅವ್ರ ಬೋರ್ವೆಲ್ಲೇ ಇರ್ತದೆ, ಹೆಚ್ಚಿನ ಬಾವಿ ಇರುವುದಿಲ್ಲ. ಸೊ ಅದರ ಸೋರ್ಸನ್ನು ನೀರನ್ನು ತಗೊಂಡು ಅವರು ಫಿಲ್ಟರ್ ಮಾಡಿ ಒಳ್ಳೆ RO ಸಿಸ್ಟಮ್ ಹಾಕಿ ಫಿಲ್ಟರ್ ಮಾಡಿ ಮಿನರಲ್ ವಾಟರ್ ಅಂತ ಸೇಲ್ ಮಾಡ್ತಾರೆ. ಸೊ ಇದು ಎಷ್ಟು ಒಳ್ಳೆಯದು ಅಂತೇಳಿ ನನಗೆ ಇನ್ನೂ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಯಾವಾಗ ನಾವು ತುಂಬ ದೂರ ಊರಿಗೆಲ್ಲ ಹೋದಾಗ ನಮಗೆ ಅಗತ್ಯ ಇದ್ದರೆ ತಗೋಬೋದು. ನಾನು ಈಗ ನನ್ನನ್ನು ಕೇಳಿದರೆ ನಾನು ಹೋಟೆಲಿಗೆ ಹೋದರೆ ಮಿನರಲ್ ವಾಟರ್ ತಗೊಳ್ಳೋದಿಲ್ಲ, ನಾನು ಬಿಸಿ ನೀರು ಕೇಳಿದ್ದು ತಗೊಳ್ತೇನೆ. ಸೊ ಯಾಕೆಂದರೆ ನಾವು ಆ ನೀರು ಮಿನರಲ್ ವಾಟರ್ನ ಪ್ರಮೋಟ್ ಮಾಡುವ ಅಗತ್ಯ ಇಲ್ಲ ಅಂತ ನನಗೆ ಕಾಣ್ತದೆ. ಯಾಕೆಂದರೆ ನಮಗೆ ಒಳ್ಳೆಯ ನೀರು ಸಿಕ್ಕಿದಾಗ
ಒಳ್ಳೆ ಹೋಟೆಲ್ಗಳಲ್ಲಿ. ಕೆಲವು ಕಡೆ ನೀರು ಅವರು ಕುದಿಸದೇ ಇರ್ಬೋದು ಸರಿ, ಅಂತಲ್ಲಿ ಆದರೆ ನೀವು ಮಿನರಲ್ ವಾಟರ್ನ ಪ್ರಿಫರ್ ಮಾಡೋದು ಸರಿ. ಆದರೆ ಮಿನರಲ್ ವಾಟ್ರೇ ಒಳ್ಳೆಯದು ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವಂಥದ್ದು ತಪ್ಪಾಗ್ತದೆ. ಯಾಕೆಂದರೆ ನಮಗೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಮಗೆ ಒಳ್ಳೆ ನೀರು ಅವೈಲಬಲ್ ಇದ್ದಲ್ಲಿ ನಾವು ಮಿನರಲ್ ವಾಟರ್ ಕುಡಿಬೇಕಾದ ಅಗತ್ಯ ಇಲ್ಲ. ನೀರನ್ನು ಬಿಸಿ ಮಾಡಿ ತಣ್ಣದ ಮೇಲೆ ಕುಡಿಬೋದು ಅಥವಾ ಬಿಸಿ ಇದ್ದಾಗಲೇ ಕುಡಿಬೋದು. ಇದು ಒಳ್ಳೇದಂತ ಅನಿಸ್ತದೆ. ನೀವು ಇನ್ನೊಂದು ನಾನು ಹೇಳ್ತೇನೆ, ರೊನಾಲ್ಡೋ ಅನ್ನುವಂಥ ಫುಟ್ಬಾಲ್ ತಾರೆ, ಒಮ್ಮೆ ಅವನು ಪ್ರೆಸ್ ಕಾನ್ಫರೆನ್ಸಿಗೆ ಬಂದು ನೀವು ನೋಡಿರ್ಬೋದು ಕೆಲವು ವರ್ಷದ ಹಿಂದೆ. ಅಲ್ಲಿ ಅವನು ಬಂದು ಏನು ಮಾಡ್ತಾರೆ ಅಂದರೆ ಕೋಕೋ ಕೋಲಾ 2 ಬಾಟ್ಲ್ ಇಟ್ಟಿರ್ತಾರೆ, ಅದನ್ನು ಅವನು ತೆಗೆದು ಸೈಡಿಗೆ ಇಟ್ಟು ನೀರಿನ ಬಾಟ್ಲ್ ಇಡ್ತಾನೆ, ವಾಟರ್ ಅಂತ ಹೇಳ್ತಾನೆ, ಅಂದರೆ ನೀರು ಕುಡೀರಿ ಅಂತ ಹೇಳ್ತಾನೆ ಅವನು. ಇದು ತುಂಬ ಈ ವಿಷಯ ಪ್ರಪಂಚದಾದ್ಯಂತ ಸ್ಪ್ರೆಡ್ ಆಗಿ ಕೋಕೋ ಕೋಲಾ ಕಂಪನಿಗೆ 30,000 ಕೋಟಿ ಲಾಸ್ ಆಯಿತು. ಅಂದರೆ ಒಬ್ಬ ಏನು ಸೆಲೆಬ್ರಿಟಿ ಅವನು ಅದನ್ನು ಒಂದು ಬಾಟಲ್ ತೆಗೆದು ಸೈಡ್ ಇಟ್ಟ ಒಂದು ವಿಷಯ, ಅಂದರೆ ಜನರಿಗೆ ಅದರ ಮಹತ್ವ ಅರಿವಾಯಿತು ಅಂತಲೇ ಹೇಳ್ಬೋದು. ಅಷ್ಟು ವಿಷಯ ನೀರಿಗೂ ಅಷ್ಟು ಮಹತ್ವ ಇದೆ. ಅಂದರೆ ಈಗ ದಿನನಿತ್ಯದ ರುಟೀನಲ್ಲಿ ನೀರನ್ನು ನಾವು ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಂತ ಕೇಳ್ತಿರುವಂಥ, ನೀರಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ? ಅದೇ ನಾನು ಹೇಳಿದಾಗೆ ನೀರು ನಮಗೆ ಅತಿ ಅಗತ್ಯ. ಹೇಗೆ ಆಹಾರ ಅಗತ್ಯವೋ, ಅದೇ ಘನ ಆಹಾರ ಅಗತ್ಯವೋ, ಅದೇ ರೀತಿ ಜಲ ನೀರು ಅತಿ ಅಗತ್ಯ. ನೀರಿಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನೀರನ್ನು ನಾವು ಯಥೇಚ್ಛವಾಗಿ ಕುಡಿಬೇಕು, ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ಹಾಗೆಂತೇಳಿ ಅತಿಯಾದ ನೀರು ಸೇವನೆ ಒಳ್ಳೆಯದಲ್ಲ. ಬೆಳಿಗ್ಗೆ ಎದ್ದು 3 ಲೀಟ್ರ್ 4 ಲೀಟ್ರ್ ನೀರು ಕುಡಿಯುವಂಥದ್ದು ಒಳ್ಳೆಯದಲ್ಲ. ಒಂದು 800 ml ಟು ದ ಮ್ಯಾಕ್ಸ್, ಒಂದು 4 ಗ್ಲಾಸ್ ಬೆಳಿಗ್ಗೆ ನೀರು ಕುಡಿದ್ರೆ ಸಾಕು. ಆಮೇಲೆ ಮತ್ತೆ ದಿನನಿತ್ಯದ ನಿಮ್ಮ ಇದರಲ್ಲಿ ನೀವು ತುಂಬ ಅತಿಯಾದ ವ್ಯಾಯಾಮ, ಎಕ್ಸಸೈಸ್ ತುಂಬ ಮಾಡುವಾಗ, ತುಂಬ ವಾಕಿಂಗ್ ಇರ್ತದೆ, ಅಥವಾ ನೀವು ಓಡಾಡ್ತೀರಿ, ತುಂಬ ಟ್ರಾವೆಲ್ ಮಾಡ್ತೀರಿ, ಹಾಗಿದ್ದಾಗ ನೀರು ನೀವು ಕುಡ್ಕೊಳ್ಳುವಂಥದ್ದು ಒಳ್ಳೆಯದು. ನಾವು ಗಂಟಲು ತುಂಬ ಆರಿ ಡ್ರೈ ಆಗುವವರೆಗೆ ನಾವು ಕಾಯುವ ಅಗತ್ಯ ಇಲ್ಲ. ನಮ್ಗೆ ಅದು ಗೊತ್ತಾಗುವಾಗಲೇ ನಾವು ನೀರು ಕುಡಿತಾ ಇದ್ದರೆ ಒಳ್ಳೆಯದು. ಹಾಗಿದ್ದಾಗ ನಮಗೆ ಯಾವುದೇ UTI ಯೂರಿನ್ ಇನ್ಫೆಕ್ಷನ್ ಬರೋದಿಲ್ಲ. ಮತ್ತು ಮೂತ್ರವು ಕರೆಕ್ಟಾಗಿ ಬಿಳಿ ಅಥವಾ ತಿಳು ಹಳದಿ ಬಣ್ಣದಲ್ಲಿ ಹೋಗ್ತದೆ. ಅತಿಯಾದ ಹಳದಿ ಇರುವಂಥದ್ದು ಆಗೋದಿಲ್ಲ. ನೀವು ನೀರು ಕಮ್ಮಿ ಕುಡಿದಾಗಲೂ ಒಮ್ಮೆ ನೋಡ್ಬೋದು, ತುಂಬ ನೀರು ತುಂಬ ಯೆಲ್ಲೋಯಿಶ್ ಇರ್ತದೆ, ತುಂಬ ಅತಿ ಹಳದಿ ಇರ್ತದೆ. ಅದು ಯಾಕೆಂದರೆ ನೀರು ನಾವು ಕುಡಿಯೋದು ಕಡಿಮೆ ಆಗ್ತದೆ ಅಂತ ಅರ್ಥ, ಅಥವಾ ತುಟಿ ಒಣಗ್ಬೋದು. ಸೊ ಇದೆಲ್ಲ ಅದರ ಒಂದು ಲಕ್ಷಣಗಳು. ಸೊ ಹಾಗಾಗಿ ಜೀವನದಲ್ಲಿ ನಮಗೆ ನೀರು ಅತಿ ಅಗತ್ಯ. ನೀರಿಲ್ಲದೆ ನಾವಿಲ್ಲ. ನೀರನ್ನು ನಾವು ಸಂರಕ್ಷಣೆಯೂ ಮಾಡಬೇಕು, ಒಳ್ಳೆ ನೀರನ್ನು ನಾವು ಕುಡಿಬೇಕು, ಒಳ್ಳೆ ರೀತಿಯಲ್ಲಿ ನಾವು ನೀರು ಕುಡಿಬೇಕು, ಮತ್ತು ನಿಗದಿತ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯವೋ ಅಷ್ಟು ನೀರನ್ನು ನಾವು ಕುಡಿಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನೀರನ್ನು ಹೇಗೆ ಕುಡಿಬೇಕು, ಎಷ್ಟು ನೀರನ್ನು ಕುಡಿಬೇಕು, ಯಾವ ರೀತಿಯ ಪಾತ್ರೆಗಳನ್ನು ಉಪಯೋಗ ಮಾಡಬೇಕು, ತಣ್ಣೀರು ಕುಡಿಬೇಕಾ ಅಥವಾ ಬಿಸಿನೀರು ಕುಡಿಬೇಕಾ, ಯಾವ ರೀತಿಯ ನೀರಿನ ಸೇವನೆ ಬೇಕು, ದೇಹಕ್ಕೆ ಅದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ಸವಿವರವಾಗಿ ಮಾತನಾಡಿದಂತಹ ಡಾಕ್ಟರ್ ರವಿ ಗಣೇಶ್ ಮೊಗ್ರಾ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದಷ್ಟು ವಿಶೇಷದ ಜೊತೆಗೆ ನಿಮ್ಮ ಜೊತೆ ಬರ್ತೇವೆ. ಧನ್ಯವಾದ.